ಮೇಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆದೇವರ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ವಿಶಿಷ್ಟ ಚೇತನರ್ನ ಸಂಘ ಕುಡ್ಲ ರೆಡ್ ಕ್ರಾಸ್ ಸಂಸ್ಥೆದ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಬೊಕ್ಕ ಯುವ ರೆಡ್ ಕ್ರಾಸ್ ಕುಡ್ಲ ವಿಶ್ವವಿದ್ಯಾನಿಲಯದ ಒಟ್ಟು ಸೇರಿಗೆಡು ವಿಶಿಷ್ಟ ಚೇತನರ್ನ ಸಂಘದ 34ನೇ ವರ್ಷದ ಸಭೆ ಬೊಕ್ಕ ಸಮಾಜ ಸೇವಾ ಕಾರ್ಯಕ್ರಮ ಐತರ ಕುಡ್ಲಾಡ್ ನಡೆತಂಡ. ಕುಡ್ಲದ ತುಂಬುದ ಜಿಲ್ಲಾಧಿಕಾರಿ ಆಫೀಸ್ ಕೈತಲ್ದ ಭಾರತೀಯ ರೆಡ್ ಕ್ರಾಸ್ ಶತಮಾನೋತ್ಸವ ಕಟೋನೋಡು ಐತರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ವಿಶಿಷ್ಟ ಚೇತನರ್ನ ಸಂಘದ ಕುಡ್ಲದ 34ನೇ ವರ್ಷದ ಸಭೆ ದಿವ್ಯಾಂಗರಿಗೆ ವೈದ್ಯಕೀಯ ಸಹಾಯಕ ವಿದ್ಯಾರ್ಥಿ ವೇತನ ಪಟ್ಟಣ ಅಂಚನೆ ವೈದ್ಯಕೀಯ ಪರೀಕ್ಷೆದ ಶಿಬಿರ ನಡಪಾಯಿರ. ವಿಶಿಷ್ಟ ಚೇತನರ್ನ ಸಂಘದ ಗುರುಕಾರ್ಯರ ಡಾಕ್ಟರ್ ವಿ ಮುರಳೀಧರ ನಾಯ್ಕ ಎದುಕೊಂಡಿರ. ರೆಡ್ ಕ್ರಾಸ್ ಸಂಸ್ಥೆದ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಬೊಕ್ಕ ಕುಡ್ಲ ವಿಶ್ವವಿದ್ಯಾನಿಲಯದ ಯುವ ರೆಡ್ ಕ್ರಾಸ್ದ ಒಟ್ಟು ಸಿರಿಗೇಡ್ ನಡೆತಿನ ಕಾರ್ಯಕ್ರಮವನ್ನು ನಿಟ್ಟೆ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಡಾಕ್ಟರ್ ಶಾಂತರಾಮ ಶೆಟ್ಟಿ ಗುರ್ಕಾರ್ಮಿಡ್ ರೆಡ್ ಕ್ರಾಸ್ ಸಂಸ್ಥೆದ ಸಭಾಪತಿ ಶಾಂತರಾಮ ಶೆಟ್ಟಿ ಉದೀಪನ ಮಲ್ತೆರ. ಶಾಂತರಾಮ್ ಶೆಟ್ಟಿ ಪಾತ್ರದ ದಿವ್ಯಾಂಗರಡ ವಿಶಿಷ್ಟ ಚೈತನ್ಯ ಒಪ್ಪುಂಡು ಅಕ್ಲಿಗೆ ನಮ್ಮ ಬಿರಿಸಾಯ ಕೊರಡು ದಿವ್ಯಾಂಗರಿಗೆ ಸೌಕರ್ಯಗಳನ್ನು ಒದಗಾಯರೆ ರೆಡ್ ಕ್ರಾಸ್ ತಯಾರುಂಡು ದಿವ್ಯಾಂಗರ ತಂಕ್ಲಿನ ಆರೋಗ್ಯದ ಬಗೆಟ್ ಹೆಚ್ಚ ಗಮನ ಕೊರಡೊಂದು ಪಂಡ್ಯರ. ಕೆಎಂಸಿ ಆರ್ಥೋಪೆಡಿಕ್ ವಿಭಾಗದ ಮುಖ್ಯಸ್ಥರ ಡಾಕ್ಟರ್ ಕೆಆರ್ ಕಾಮತ್ ವಿಕಲಚೇತನರ್ನ ಬೊಕ ಹಿರಿಯ ನಾಗರಿಕರನ್ನ ಸಬಲೀಕರಣಾಧಿಕಾರಿ ಮನೀಶ್ ನಾಯಕ್ ಮಲ್ಲಬಿನ್ನೆರಾದಿತ್ಯರ. ಸಂಘದ ಪ್ರಧಾನ ಕಾರ್ಯಂತರ ಜಯಪ್ರಕಾಶ್, ರೆಡ್ ಕ್ರಾಸ್ ಸಂಸ್ಥೆದ ಮರ್ಯಾದೆ ಕಾರ್ಯಂತರ ಕೆಎಸ್ ಹೆಗ್ಡೆ, ಯುವ ರೆಡ್ ಕ್ರಾಸ್ ನೋಡಲ್ ಅಧಿಕಾರಿ ಡಾಕ್ಟರ್ ಭಾರತಿ ಪಿಲಾರ್ ಕಾರ್ಯಕ್ರಮರಿತ್ತರ. ವಿಶಿಷ್ಟ ಚೇತನರು ಏನು ದಿವ್ಯಾಂಗದವರ ಬಗ್ಗೆ ಕಳೆದ 30-40 ವರ್ಷಗಳಿಂದ ಯಾವ ರೀತಿ ಕೆಲಸ ಮಾಡಿದ್ದಾರೆ ಹೇಳೋದಕ್ಕೆ ನಮಗೆ ಕಣ್ಣಿಗೆ ಕಾಣದೇ ಇರುವುದಾದರೆ ಗೊತ್ತಿದ್ದವರಿಗೆ ನಮಗೆಲ್ಲ ತಿಳಿದಿದೆ. ಬಹುಶಃ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ಆರ್ಥೋಪೆಡಿಕ್ ಸರ್ಜನ್ ಅವರು ಎಷ್ಟೋ ಪೇಷಂಟ್ಗಳನ್ನು ಸಾವಿರಾರು ದೇಶ ವಿದೇಶಗಳಿಂದ ಇಲ್ಲಿಗೆ ಬರ್ತಾರೆ. ಅವರ ಡಿಸೇಬಿಲಿಟಿ ಆಗುವುದನ್ನು ತಡೆಯುವಂಥದ್ದು ಅಥವಾ ಅವರ ಒಂದು ಆಪರೇಷನಲ್ಲಿ ಅಥವಾ ಡಿಸೇಬಲ್ ಆದವರಿಗೆ ಈ ದಿವ್ಯಾಂಗದವರಿಗೆ ಯಾವ ರೀತಿ ಸಹಾಯ ಮಾಡಬೇಕಂತ ಹೇಳೋದಕ್ಕೆ 92ನೇ ಇಸ್ವಿಯಲ್ಲಿ ಅವರ ಒಂದು ದೂರದೃಷ್ಟಿಯಲ್ಲಿ ಇಂಥ ಒಂದು ಸಂಘವನ್ನು ಹುಟ್ಟಿ ಹಾಕಿದ್ದಾರೆ ಅಂದರೆ ಖಂಡಿತ ಅದು ಇವತ್ತು ಮಾಡದೇ ಇದ್ರೆ ಏನಾಗ್ತಿತ್ತು ಅಂತ ಹೇಳೋದಕ್ಕೆ ನಿಜವಾಗಿ ನಮಗೆ ಒಂಥರ ಇದಾಗ್ತದೆ. ಯಾಕಂದ್ರೆ ಆ ಸಂಘ ಇದರಿಂದ ಬಹುಶಃ ತುಂಬಾ ಜನರಿಗೆ ಇದರಿಂದ ಸಹಾಯ ಆಗಿದೆ. ಹಾಗಾಗಿ ಅವರನ್ನು ಇವತ್ತು ಮುರಳೀಧರ್ ನಾಯಕ್ ಅವರು ಅವರೇ ಡಿಸೇಬಲ್ಡ್ ಆಗಿ ಅವರು ಇವತ್ತು ನಾನು ತುಂಬಾ ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಒಟ್ಟಿಗೆ ಬೇರೆ ಬೇರೆ ಸೇರಿಕೊಂಡಿದ್ದೇನೆ. ಅವರ ಆ ಒಂದು ವಿಕಲಚೇತನ ಇದ್ರೂ ಸಹ ವಿಕಲಚೇತನರಿಗೆ ಹೆಲ್ಪ್ ಮಾಡಬೇಕಂತ ಹೇಳುವ ಅವರ ಆ ಒಂದು ದೊಡ್ಡ ಕನಸು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ನೋಡಿದ್ದೇನೆ. ಖಂಡಿತ ಅವರಿಗೆ ನಾವು ಹ್ಯಾಟ್ಸಪ್ ಬೇಕಂತ ಹೇಳಿದ್ರೆ ನಾವು ಈ ರೀತಿ ಡಿಸೇಬಲ್ ಇರುವವರಿಗೆ ನಮಗೆ ಈ ಒಂದು ಫಂಕ್ಷನ್ ಬರಲಿಕ್ಕೆ ಒಂದು ಸಣ್ಣ ಕಾರಣವಾದ್ರೆ ನಾನು ಬರುವುದಿಲ್ಲ ಅಂತ ಹೇಳುವ ಪರಿಸ್ಥಿತಿ ಇರುವಾಗ ಇವತ್ತು ಇವರು ಬಂದು ತುಂಬಾ ಬೇರೆ ಬೇರೆ ಬಹುಶಃ ನಿಮಗೆ ಈಗಾಗಲೇ ಹೇಳಿದ್ರು ಸರ್ಕಾರದಿಂದ ಸಿಗುವ ಸವಲತ್ತುಗಳಿಗೆ ತುಂಬಾ ಕಷ್ಟ ಅದನ್ನು ಪಡ್ಕೊಳ್ಳೋದು. ಅದಕ್ಕೆ ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹೇಳುವುದು ಬಹುಶಃ ಒಂಥರ ಎಲೆಮರೆ ಕಾಯಿ ಹಾಗೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳುವುದನ್ನ ನಾವು ತಿಳ್ಕೊಂಡಿದ್ದೇವೆ. ಕುಡ್ಲ ಕುಂಟಿಕಾಣದ ವಾಣಿಜ್ಯ ಅಂಗಡಿ ಒಂಜೇತ ಲಿಫ್ಟಡ್ ತಿಕ್ಕಲ್ದ ಬೆಳ್ತಂಗಡಿ ತಾಲೂಕು ಬೆಳ್ಳಾಲ್ದ ನೌಫಾಲ್ ಪನ್ಪನ ಜವನೆ ಜೀವ ಕಳೆಯೊಂದಿನ ಬೇಜಾರದ ಸಂಗತಿ ಶನಿವಾರ ನಡೆತದಂಡ. ಕುಡ್ಲ ಕುಂಟಿಕಾಣದ ವಾಣಿಜ್ಯ ಅಂಗಡಿ ಒಂಜೇತ ಲಿಫ್ಟಡ್ ತಿಕ್ಕಲ್ದ ಬೆಳ್ತಂಗಡಿ ತಾಲೂಕದ ಬೆಳ್ಳಾಲದ ನೌಪಾಲ್ ಪನ್ಪನ ಜವನೆ ಜೀವ ಕಳೆಯೊಂದಿನ ಬೇಜಾರದ ಸಂಗತಿ ಶನಿವಾರ ನಡೆತದಿತ್ತಂಡ. ವಾಣಿಜ್ಯ ಅಂಗಡಿದ ಕೆಲಸದಾರ ಆದಿತ್ಯನ ಬೇಳಾರ ಪುಂಜಕೆರೆ 28 ವರ್ಷ ಪ್ರಾಯದ ನೌಪಾಲ್ ಕೆಲಸದ ನಿಲೆಟ್ ಲಿಫ್ಟಡ್ ಪೋನಾಗ ಲಿಫ್ಟ್ ವಂಜನೆ ಮಾಳಿಗೆ ಬೊಕ ನೆಲ ಮಾಳಿಗೆ ನಡ್ತ ಬಾಗುಡು ಹೊರಡ್ತೋರನೆ ಹಾಳದು ಉಂದುದುಂಡು. ನೌಫಾಲ್ ಲಿಫ್ಟಡ್ ಉಪ್ಪುನ ಬಗೆಟ್ ಮಾಹಿತಿ ತಿಕ್ಕಿನ ಒಟ್ಟುಗು ಕೆಲಸ ಮಲ್ಪನಕ್ಲು ರಕ್ಷಣೆಗೆ ಬೈದರ ವಂಜನೆ ಮಾಳಿಗೆಡ ಲಿಫ್ಟದ ಅರ್ಧ ಭಾಗ ಐತೆ ನಡೆದವರ ಲಿಫ್ಟದ ಬಾಕಿಲ್ನ ಬಲ ಪಾಡ್ದಿತ್ತದ. ನೌಫಾಲ್ನ ಕೈಪತದ ಮಿತ್ತದರ್ಪನಗ ಹೊರಡ್ದೊರನೆ ಲಿಫ್ಟ್ ಚಾಲಾದ ಜೋರ್ದ ಪೆಟ್ಟಾಯಿನ ನೌಫಾಲ್ ಅಪಗನೆ ತಿರ್ದೇರ. ಈ ಸಂಗತಿ ಸಿಸಿ ಕ್ಯಾಮೆರಾಡು ತೋಜಿದಂಡ. ಉರ್ವ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತದ ತನಿಖೆ ದುಂಬರಿದಂಡ. ದಕ್ಷಿಣ ಕನ್ನಡ ಜಿಲ್ಲೆಡುಮೆ 28 ಈದುಲ್ ಅಜಾ ಪಂಡ ಬಕ್ರೀದ್ ಪರ್ವ ಆಚರಣೆ ಮಲ್ಪರೆ ತೀರ್ಮಾನ ಮಲ್ದಣಂದ ಕುಡ್ಲಬಕ ಉಳ್ಳಾಲದ ಖಾಜಿ ಮಾಹಿತಿ ಕೊಡ್ತೇರ. ದಕ್ಷಿಣ ಕನ್ನಡ ಜಿಲ್ಲೆಡುಮೆ 28 ಈದುಲ್ ಅಜಾ ಪಂಡ ಬಕ್ರೀದ್ ಪರ್ವ ಆಚರಣೆ ಮಲ್ಪರೆ ತೀರ್ಮಾನ ಮಲ್ದಣಂದು ಕುಡ್ಲಬಕ ಉಳ್ಳಾಲದ ಖಾಜಿ ಮಾಹಿತಿ ಕೊಡ್ತೇರ. ಅಂಗಾರೆ ದುಲ ಸುರುತ್ತ ಚಂದ್ರದರ್ಶನ ಉಂಡು ಅಂಚದ್ಮೆ 28 ಈದುಲ್ ಅದ
ಆಚರಣೆ ಮಲ್ಪರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಜೆ ಅಲ್ಹಜ ತ್ವಾಕ ಅಹಮದ್ ಮುಸ್ಲಿಯಾರ್ ಲೆಪ್ಪು ಕೊಡ್ತಿರಂದು ಪ್ರಕಟಣೆ ತೆರಿಪಾದಿರ ಐತರ ಚಂದ್ರ ದರ್ಶನ ಆವನಿ ನಡೆದವರ ಅಂಗಾರೆ ದುಲಾಜ್ ಒಂಜಿ ಆದುಪ್ಪುಂಡು ಮೇ 21 ಬಕ್ರೀದ್ ಆಚರಣೆ ಮಲ್ಪುನೊಂದು ಉಳ್ಳಾಲ ಕಾಜೆ ಸುಲ್ತಾನುಲ್ ಉಲಾಮಾ ಎಪಿ ಅಬುಬಕರ್ ಮುಸ್ಲಿಯಾರ್ ಮಾಹಿತಿ ಕೊಡ್ತಿರಂದು ದರ್ಗಾದ ಒತ್ತುಗುರ್ಕಾರ್ಯರು ಅಷ್ಟಪ್ ತಿರಿಪಾದಿರ ಗಡಿನಾಡದ ಕನ್ನಡ ಶಾಲೆಲಿನ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅನುದಾನ ಒದಗಾವನ ಭರವಸೆ ಕೊಡ್ತಾರಂದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರ ಸೋಮಣ್ಣ ಬೇವಿನ ಮರದ ಪಂತೆರ ಕಾಸರಗೋಡು ಜಿಲ್ಲೆದ ಕುಡಾಲ್ ಮೇರ್ಕಳ ಸುಬ್ಬಯ್ಯ ಕಟ್ಟೆಡ್ ನಡೆದಿನ ದತ್ತಿನಿಧಿ ಪ್ರಶಸ್ತಿ ಲೇಸು ಉದಿಪನ ಮಲ್ತದ 6 ಪಾತಿರಿಯರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೊಕ್ಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜತೆ ಸೇರಿಗಿಡ ದತ್ತಿನಿಧಿ ಪ್ರಶಸ್ತಿ ಕೊರ್ಪುನ ಬೊಕ್ಕ ಕನ್ನಡ ಸಂಸ್ಕೃತಿ ಉತ್ಸವ ಕಾಸರಗೋಡು ಜಿಲ್ಲೆದ ಕುಡಾಲ್ ಮೇರ್ಕಳ ಸುಬ್ಬಯ್ಯ ಕಟ್ಟೆದ ಶಾಲೆಡ್ ನಡೆತಂಡ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರ ಸೋಮಣ್ಣ ಬೇವಿನ ಮರದ ಕಾರ್ಯಕ್ರಮ ಉದಿಪನ ಮಲ್ತೆರ ಸೋಮಣ್ಣ ಬೇವಿನ ಮರದ ಪಾತ್ರದ ಕಾಸರಗೋಡು ಸೇರಿದ ಕರ್ನಾಟಕದ ಆಚೆ ಕಡೆ ನಾಡ್ಲೆಡು ಉಪ್ಪುನ ಕನ್ನಡ ಶಾಲೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಅನುದಾನ ಒದಗಾವನ ಬಗೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಭರವಸೆ ಕೊಡ್ತಾರಂದು ಪಂಡಿರ ಉದಯವಾಣಿ ಕುಡ್ಲದ ಫೋಟೋಗ್ರಾಫರ್ ಸತೀಶ್ ಇರ ಹಿರಿಯ ವಾರ್ತಾ ಮಾಣಿಲೈನ BM ಹನೀಫ್ ಬೊಕ ಹರೀಶ್ ಮಾಂಬಾಡಿ ಕುರಿಯ ವಾಸುದೇವ ಎಂ ಹೊಳ್ಳ ಇಂಚ ಪಾಕಜನ ಸಾಧಕರಿಗೆ ದತ್ತಿನಿಧಿ ಕೊಡದು ಸಮ್ಮನದ ಮರ್ಯಾದೆ ಮಲ್ತೆರ ಎದ್ಕೊನ್ನ ಸಮಿತಿ ಗುರ್ಕಾರ್ಯರ ಜಿಲ್ಲಾ ಪಂಚಾಯತ್ ಸದಸ್ಯರು ಸೋಮಶೇಖರ JS ಗುರ್ಕಾರ್ಮೆ ವಹಿಸುತ್ತಿದ್ದರೆ ಕನ್ನಡ ಸಾಹಿತ್ಯ ಪರಿಷತ್ ಕೇರಳ ಕಡಿನಾಡು ಘಟಕ ಗುರ್ಕಾರ್ಯರ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದೊಂಬುದ ಗುರ್ಕಾರ್ಯರ ಪ್ರದೀಪ್ ಕುಮಾರ ಕಲ್ಕುರ ಪೈವಳಿಕೆ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿದ ಗುರ್ಕಾರ್ಯರ ಶ್ರೀನಿವಾಸ ಮಾಸ್ಟರ್ ಲಿಸ್ಟ್ ಪಾಲ್ಗೊಂಡಿರ ಪತ್ರಕರ್ತರಂದರೆ ಸಮಾಜವನ್ನು ತಿದ್ದತಕ್ಕಂಥ ಸಮಾಜವನ್ನು ಬೆಳೆಸ್ತಕ್ಕಂಥ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಅಭಿವೃದ್ಧಿಯನ್ನು ಬಿಂಬಿಸ್ತಕ್ಕಂಥ ಒಂದು ಪತ್ರಿಕಾ ಉದ್ಯಮ ಬೇಕಾಗ್ತದೆ. ಪತ್ರಕರ್ತರು ಬಹುಶಃ ನಾನು ಹಲವಾರು ಮಲಯಾಳ ಪತ್ರವನ್ನು ಮತ್ತು ಕನ್ನಡ ಪತ್ರವನ್ನು ಎಲ್ಲ ಪತ್ರವನ್ನು ನಾನು ಓದ್ತೇನೆ. ಬಹುಶಃ 9 ಪತ್ರಿಕೆಯನ್ನು ದಿವಸ ಓದ್ತಕ್ಕಂಥವ್ರು. ಅದರಲ್ಲಿ ಮಲಯಾಳದ 3 ಪ್ರಮುಖ ಪತ್ರಿಕೆಗಳಾದ ಮನೋರಮ, ಮಾತೃಭೂಮಿ ಮತ್ತು ಮಾಧ್ಯಮ. ಅಲ್ಲಿ ಕೆಲವು ಲೇಖನಗಳು ಒಂದೊಂದು ವಿಷಯಗಳ ಬಗ್ಗೆ ಸವಿಸ್ತಾರವಾದ ಲೇಖನ ಮತ್ತು ಅಭಿವೃದ್ಧಿ ಬಗ್ಗೆ ಚಿಂತನೆ ಮತ್ತು ರಾಜಕೀಯ ಧುರೀಣರಿರ್ಬೋದು, ಬೇರೆ ಬೇರೆ ಕ್ಷೇತ್ರದ ಧುರೀಣರಿರ್ಬೋದು, ತಪ್ಪನ್ನು ಮಾಡಿದಾಗ ಎತ್ತಿ ಹಿಡಿಯತಕ್ಕಂಥ ಕೆಲಸ ಆಗ್ತದೆ. ಕರ್ನಾಟಕದಲ್ಲಿ ಆಗುವುದಿಲ್ಲ ಅಂತ ಹೇಳಿ ಅಲ್ಲ, ಆಗ್ತದೆ, ಎಲ್ಲ ಕಡೆ ಆಗ್ತಾ ಇದೆ. ಆದರೆ ಕೆಲವು ಕೋಮು ವಾದಗಳನ್ನು ಮತ್ತು ಕೆಲವು ವಿಚಾರಗಳನ್ನು ಮಂಡನೆ ಮಾಡಿ ಮನುಷ್ಯರ ಬಗ್ಗೆ ಪ್ರೀತಿಯನ್ನು ಮಾಡ್ತಕ್ಕಂಥದ್ದನ್ನು ಬಿಟ್ಟು ಅವರ ವಿರುದ್ಧ ದ್ವೇಷವನ್ನು ಎತ್ತಿಕಟ್ಟಂಥದ್ದು ಮಾಧ್ಯಮದವರು ಖಂಡಿತ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಒಂದು ಸಣ್ಣ ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಕನ್ನಡ ಶಾಲೆಗಳು ಅಳಿವಿನ ಅಂಚಿನಲ್ಲಿದ್ದಾವೆ ಅನ್ನೋದನ್ನು ತಾವು ಪದೇ ಪದೇ ನಾನು ಬಂದಾಗ ಎದ್ದು ಕಾಣಿಸ್ತಾ ಇದೆ, ಮಾತನಾಡ್ತಾ ಇದ್ದಾರೆ. ಅದು ಸತ್ಯ. ಇಡೀ 6 ರಾಜ್ಯಗಳ ಗಡಿ ಭಾಗದಲ್ಲಿರ್ತಕ್ಕಂಥ ಮತ್ತು ಹೊರ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಉಳಿಬೇಕು ಅಂತ ಹೇಳಿಯೇ ಈ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡಿ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದಲೇ ಇವತ್ತು ಈ ಪ್ರಾಧಿಕಾರ ಹುಟ್ಟಿದೆ. ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ.
ಅಖಿಲ ಭಾರತ ಮರ್ದ್ ಬೇರದಕ್ಲ ಸಂಘ ಮೇ 20 ದೇಶದೊರ್ಮೇಡ ಮರ್ದು ಮಾರುನ ಬೇರ ಬಂದ್ಗೆ ಲೆಪ್ ಕೊಡ್ತುಂಡು ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಆನಿ ಸ್ಟ್ರೈಕ್ ನಡಪುಣೊಂದು ಜಿಲ್ಲಾ ಸಂಘದ ಗುರ್ಕಾರ್ಯರು ಅರುಣ್ ಶೆಟ್ಟಿ ಸುದ್ದಿ ಕೊಟ್ಟುಡು ತೆರಿಪಾದಿರ. ದಕ್ಷಿಣ ಕನ್ನಡ ಜಿಲ್ಲಾ ಮರ್ದು ಬೇರದಕ್ಲ ಸಂಘದ ಗುರ್ಕಾರ್ಯರು ಅರುಣ್ ಶೆಟ್ಟಿ ಕುಡ್ಲಾಡ್ ಸುದ್ದಿ ಕೊಟ್ಟುಡು ಪಾತಿಡ್ದು ಅಖಿಲ ಭಾರತ ಮರ್ದು ಬೇರದಕ್ಲ ಸಂಘ ಮೇ 20 ದೇಶದೊರ್ಮೇಡ ಮರ್ದು ಮಾರುನ ಬೇರ ಬಂದ್ಗೆ ಲೆಪ್ ಕೊಡ್ತುಂಡು ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಆನಿ ಸ್ಟ್ರೈಕ್ ನಡಪುಣೊಂದು ಪಂಡ್ಯರ ಆನ್ಲೈನ್ ನಿಯಂತ್ರಣದಂತೆ ಮರ್ದು ಮಾರ್ನೇನು ಇರೋದ ತೋಜಾದ ಬಂದ್ ಲಿಪ್ ಕೊತ್ತೊಂಡು ಆನ್ಲೈನ್ ಪ್ಲಾಟ್ಫಾರ್ಮ್ಲು ಬಕ ಈ ಫಾರ್ಮಸಿಲು ಒವ್ವಿ ವೈದ್ಯಕೀಯ ನಿಯಮలను ಪಾಲನೆ ಮಲ್ಪಂದೆ ಒಟ್ರಾಸಿ ಮರ್ದಲೇನು ಮಾರೊಂದುಲ್ಲ ಮರ್ದು ಪನ್ಪನವು ಸಾಮಾನ್ಯ ವಸ್ತತ್ ಡಾಕ್ಟರ್ನ ಚೀಟಿ ಇಜ್ಜಂದೆ ಮರ್ದು ಮಾರನಂಚೆ ಇಜ್ಜಿ ಆಂಡ ಆನ್ಲೈನ್ ವೈದ್ಯರನ ಚೀಟಿ ಇಜ್ಜಂದೆ ಅತ್ತಂಡ ಒಂಜೇ ಡಾಕ್ಟರ್ನ ಚೀಟುಗಳ ಸೊಂದು ಅಪಗಪಗ ಮರ್ದು ತನೊಂದುಂಡು ಆನ್ಲೈನ್ ವ್ಯವಹಾರಡು ಮರ್ದಲೇನ ಪುದರಡು ಅಮಲು ಸೊತ್ತುಲ ಸಾಗವೊಂದುಂಡು ಜವಂದಿಲೆನ ಅಮಲು ಚಟಕೊಂದು ಕಾರಣ ಅಪ್ಪನೊಂದು ಅರುಣ್ ಶೆಟ್ಟಿ ದೂರಿಯರು ಮರ್ದಲೆನ ಆನ್ಲೈನ್ ಮಾರ್ನೆಕ್ ಅವಕಾಶ ಕೊರ್ಪುನ ಆಗಸ್ಟ್ 2017 GSR 817 ಬೊಕ ನಕಲು ಮರ್ದು ಸಾಗವನಿಕ ಕಾರಣ ಅದುಪುನ ಮಾರ್ಚ್ 2020 GSR 220 ಶಾಸನನು ಕೇಂದ್ರ ಸರ್ಕಾರ ಪಿರದೊಪ್ಪುಡೊಂದು ಅರುಣ್ ಶೆಟ್ಟಿ ಒತ್ತಾಯ ಮಲ್ತೆರ ಸಂಘದ ಕಾರ್ಯಂತರ ಡಾಕ್ಟರ್ AK ಜಮಾಲ್ ಬೊಕ್ಕ ಪದಾಧಿಕಾರುಲು ಸುದ್ದಿ ಕೊಟ್ಟುಡಿಕ್ತಾರೆ. Regarding the nationwide chemist strike, which is called on the 20th of May 2026, on Wednesday, by All India Organization of Chemists and Druggists, that is AIOCD, which is in affiliation to our state body, Karnataka Chemists and Druggists Association, ACDA. In this regard, we wish to keep the general public informed about the bandh which will be for the entire 24 hours on 20th May 2026. And our members shall strictly follow the same. Ella Dakshina Kannada, ella retailers navaru, they need to abide the bandh call for, which is being done by the AIOCD. The association strongly opposes the uncontrolled online sales of medicines under GSR 817 dated 28/8/2018, stating that the medicines are not ordinary commodities and require strict regulation and responsible dispensing. The association has expressed concern that unregulated online medicine sales may lead to misuse of scheduled drugs, self-medication, fake prescriptions which are generated through AI, improper storage and circulation of unsafe medicines. ನಂಬಿದಿನ ಭಕ್ತರನ್ನ ದುಃಖನು ಪರಿಹಾರ ಮಲ್ಪನ ಕಾರ್ಯನು ರುದ್ರ ದೇವಿರ ಮಲ್ಪೆರಂದು ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಿರ್ ಪಂತ್ಯರ ಉಡುಪಿ ಜಿಲ್ಲೆ ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನ ನಡೆದಿನ ಮಹಾರುದ್ರ ಯಾಗದ ಧಾರ್ಮಿಕ ಸಭೆಟಾರ್ ಆಶೀರ್ವಚನ ಕೊರಿಯರು. ಉಡುಪಿ ಜಿಲ್ಲೆದ ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನಡು ಪ್ರಸಾದ್ ರಾಜ ಕಾಂಚನ್ ದುಂಬಾಳ್ತೆಡು ಲೋಕ ಕಲ್ಯಾಣಗಾದ ನಡ್ತೊಂದುಪ್ಪನ ಮಹಾರುದ್ರ ಯಾಗದ 2ನೇ ದಿನದ ಧಾರ್ಮಿಕ ಸಭೆಟ್ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಿರ ಆಶೀರ್ವಚನ ಕುರಿಯರ ರುದ್ರ ದೇವಿರ ತನನ ನಂಬುದಿನ ಭಕ್ತರನ್ನ ದುಃಖನು ಪರಿಹಾರ ಮಲ್ಪನ ಕಾರ್ಯನ್ ಮಲ್ಪೇರ ರುದ್ರ ದೇವಿರಡ ಬಾರಿ ಭಕ್ತಿಡ ಪ್ರಾರ್ಥನೆ ಮಲ್ಪನ ಭಕ್ತರನ್ನ ಕಷ್ಟನು ದೂರ ಮಲ್ಪೇರೆಂದು ಸ್ವಾಮೀಜಿ ಪಂಡೇರ ಮಹಾರುದ್ರ ಯಾಗ ಸಮಿತಿದ ಕಾರ್ಯಗುರ್ಕಾರ್ಯರ ಸೇವಾ ಕರ್ತೆರೈನ ಪ್ರಸಾದ್ ರಾಜ್ ಕಾಂಚನ್ ಪಾತಿಡ್ದ ಧಾರ್ಮಿಕತೆದ ಒಟ್ಟುಗು ಸಾಮಾಜಿಕ ಬರವು ಬೇಲೆಬಕ ಆರೋಗ್ಯದ ಸಂಕಲ್ಪದ ಒಟ್ಟುಗು ಈ ಮಹಾರುದ್ರಯಾಗ ದೀವಂದ ಇಂಚಿನ ಧಾರ್ಮಿಕ ಸಾಮಾಜಿಕ ಕಾರ್ಯಲೇನ್ ಮಲ್ಪರೆ ಉದ್ಯಮಿಲು ದುಂಬು ಬರಡೊಂದು ಪಂಡಿರ ಮೀನು ಉದ್ಯಮಿ ಆನಂದ್ ಬಿ ಸುವರ್ಣ, ಕಾಂಗ್ರೆಸ್ ನಾಯಕಿ ವೆರೋನಿಕಾ ಕರ್ನೇಲಿಯೋ, ತೋಟದ ಮನೆ ದಿವಾಕರ ಶೆಟ್ಟಿ, ವಿಠ್ಠಲ ಪೂಜಾರಿ, ಮಾಧವ ಬನ್ನಂಜೆ ಧಾರ್ಮಿಕ ಸಭೆಟ್ಟಿದ್ದರು. ಪರ್ಯಾಯದ ನಂತರದಲ್ಲಿ ಅಂಥ ಉತ್ತಮವಾದ ಕಾರ್ಯಕ್ರಮ ನಾವು ಕಂಡಿರಲಿಲ್ಲ. ಆದರೆ ಅದೇ ತರಹದ ಒಂದು ಕಾರ್ಯಕ್ರಮ ಇವತ್ತು ಕೊಡವೂರಿನಲ್ಲಿ ನಡೀತಾ ಇರುವುದು ಬಹಳ ಒಂದು ಸಂತೋಷದ ಸಂಗತಿ. ಇದರ ಮುಖ್ಯ ರೂವಾರಿ ನಮ್ಮ ಪ್ರಸಾದರಾಜ್ ಕಾಂಚನ್ ಅಂತ ನಾವು ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅವರು ಕಾಂಚನರು, ಕಾಂಚನ ಅಂದರೆ ಬಂಗಾರ ಅಂತ ಅರ್ಥ, ಸುವರ್ಣ ಅಂತ ಅರ್ಥ. ಕಾಂಚನರ ಪ್ರಸಾದರಾಜ ಕಾಂಚನ್ ಅವರ ಮನಸ್ಸು ಸಹಿತ ಅತ್ಯಂತ ಬಂಗಾರದ ಮನಸ್ಸು ಅವರು ಬಂಗಾರದ ಮನುಷ್ಯ, ಬಂಗಾರದ ಮನಸ್ಸು. ಆದ್ದರಿಂದ ಅದೇ ತರಹವಾದ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕವಾದ ಕೆಲಸ, ಧಾರ್ಮಿಕವಾದ ಕೆಲಸ ಎಲ್ಲರೂ ತಾವು ತೊಡಗಿಸಿಕೊಂಡು ವಿಶಿಷ್ಟವಾದ ರೀತಿಯಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ.
ನಾವು ಧಾರ್ಮಿಕವಾಗಿ ಜನರನ್ನು ಬೆಳೆಸಬೇಕು, ಅದರ ಜೊತೆಗೆ ಸಾಮಾಜಿಕವಾಗಿ ಕೂಡ ಜನರನ್ನು ಬೆಳೆಸಬೇಕು ಅಂತ ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿ ಒಂದು ವ್ಯವಸ್ಥಿತ ರೂಪದಲ್ಲಿ 6 ದಿವಸದ ಕಾರ್ಯಕ್ರಮವನ್ನು ಹಾಕಿ ಧಾರ್ಮಿಕ ಭಾವನೆಯ ಜೊತೆಗೆ ಸಾಮಾಜಿಕ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ನಮ್ಮ ಜಿಲ್ಲೆ ಮುಂದೆ ಹೋಗಬೇಕು ಅಂತ ಇವತ್ತೇ ನಾವು ಒಂದು ದೊಡ್ಡ ಆರೋಗ್ಯ ಶಿಬಿರವನ್ನು ಕೂಡ ಇಲ್ಲಿ ಆಯೋಜಿಸಿದ್ದೇವೆ. ಇದಕ್ಕೆ ಸಹಕಾರಿಯಾಗಿದ್ದ ನಮ್ಮ ಆದರ್ಶ ಆಸ್ಪತ್ರೆ, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಆಮೇಲೆ ನಮ್ಮ ಪ್ರಸಾದ್ ನೇತ್ರಾಲಯ, ಆಮೇಲೆ ನಮ್ಮದೇ ಸಮಿತಿ ಸದಸ್ಯರಾದ ಶ್ರೀ ವಿಜೇಂದ್ರ ಅವರು, ಡಾಕ್ಟರ್ ವಿಜೇಂದ್ರ ಅವರು ನಡೆಸುವ ಡೆಂಟಲ್ ಕೇರ್ ಸಿಸ್ಟಮ್ ಕೂಡ ಸಹಕಾರಿ ಸಾಧಾರಣ 1,000 ಜನಕ್ಕೆ ಆರೋಗ್ಯದ ದೃಷ್ಟಿಯಲ್ಲಿ ಕಾಪಾಡುವಂಥ ಒಂದು ದೊಡ್ಡ ಕೆಲಸ ನಮ್ಮ ಇವತ್ತು ದೇವಸ್ಥಾನದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಖುಷಿಯಾಗಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನಡತಿನ ಶ್ರೀ ಶನೀಶ್ವರ ಜಯಂತಿ ವಿಶೇಷ ಪೂಜೆಡಿ ಶನಿವಾರ ಬಯ್ಯಗ ಚಂದ್ರಶೇಖರ ಪೂಜಾರಿ ಬೊಂಬಾಯಿ ಬೊಕ್ಕ ಕೂಟದಕ್ಲೆಡ್ದು ಯಕ್ಷಗಾನ ರೂಪಡೋ ಶ್ರೀ ಶನೀಶ್ವರ ಕಲ್ಪೋಕ್ತ ಪೂಜೆ ನಡಪಾದಿತ್ತೆರ. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಅಮಾಸೆ ಬೊಕ್ಕ ಶನೀಶ್ವರ ಜಯಂತಿಲೆ ಕೊಡ ವಿಶೇಷ ಆಚರಣೆ ಆರಾಧನೆ ಶನಿವಾರ ನಡೆತದಿತ್ತಂಡ. ಕ್ಷೇತ್ರದ ಶ್ರೀ ಶನೀಶ್ವರ ಗುಡಿಟಿ ವಿಶೇಷ ಆರಾಧನೆ ನಡೆತಂಡ ಬಯ್ಯಾಗ ಚಂದ್ರಶೇಖರ ಪೂಜಾರಿ ಬೊಂಬಾಯಿ ಬೊಕ್ಕ ಕೂಟದಕ್ಲೆಡ್ದು ಯಕ್ಷಗಾನ ರೂಪಡು ಶ್ರೀ ಶನೀಶ್ವರ ಕಲ್ಪೋಕ್ತ ಪೂಜೆ ಗ್ರಂಥ ಪಾರಾಯಣ ಬೊಕ್ಕ ರಾತ್ರಿ ಮಹಾಮಂಗಳಾರತಿ ನಡಪಾದ ಭಕ್ತರಿಗೆ ಪ್ರಸಾದ ಪಟ್ಟಿಯರ. ಊರು ಪರ ಊರ್ಲೆನ ದಿಂಜ ಜನ ಭಕ್ತರ ಬೊಕ್ಕ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಎಚ್ ಸೋಮಸುಂದರಂ, ಒತ್ತು ಗುರುಕಾರ್ಯರು ಊರ್ಮಿಳಾ ರಮೇಶ್ ಕುಮಾರ್, ಕಾರ್ಯಂತರ ಮಾಧವ ಬಂಗೇರ, ಪಣವದ ಗುರುಕಾರ್ಯರು ಪದ್ಮರಾಜ ಆರ್ ಪೂಜಾರಿ ಬೊಕ್ಕ ಮಾತಾ ಸದಸ್ಯರ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಒತ್ತು ಗುರುಕಾರ್ಯರು ಡಾಕ್ಟರ್ BG ಸುವರ್ಣ ಬೊಕ್ಕ ಸದಸ್ಯರು ಈ ಪುರ್ತುಡಿತದ ಶ್ರೀ ಗೋಕರ್ಣನಾಥ ಶ್ರೀ ಅನ್ನಪೂರ್ಣೇಶ್ವರಿ ಬೊಕ್ಕ ಶ್ರೀ ಶನೀಶ್ವರ ಸೇರ್ನಂಚ ಪರಿವಾರ ದೇವರೇನ ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ ಇಂಬು ನಟ್ಟೊಂಡೆರ. ಅವೇ ವಕ್ರದೃಷ್ಟಿ ಕಷ್ಟನೇ ಬರ್ಪುಂಡು, ಕೃಪಾದೃಷ್ಟಿ ಎಂದು ಕೂಡ ಒಂಜಿ ಕಣ್ಣುಂಡು. ಏರೆಗೆ ಸುಖ ಕೊರಡುನಾನ ಕೃಪಾದೃಷ್ಟಿ. ಹಿಂದೂ ಸಂಸ್ಕೃತಿನ ಜನಕ್ಲಿಗೆ ತೆರಿಪಾವನ ಪೊರ್ಲುದ ಕಲೆ ಭರತನಾಟ್ಯ ಅಂದ್ ಶರವು ರಾಘವೇಂದ್ರ ಶಾಸ್ತ್ರಿ ಪಂತೆರ ಕುಡ್ಲದ ಪುರಭವನಡು ರಾಶಿ ಆರ್ ಹೆಗ್ಡೆರನ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮ ಉದಿಪನ ಮಂತದ ಅರ್ ಪಾತಿರಿಯರ. ಕದ್ರಿ ನೃತ್ಯ ವಿದ್ಯಾನಿಲಯದ ಚಾರಿಟೇಬಲ್ ಟ್ರಸ್ಟ್ದ ನಿಲೆಟ್ ರಾಶಿ ಆರ್ ಹೆಗ್ಡೆರೆನ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮ ಇತರ ಕುಡ್ಲದ ಪುರಭವನೋಡು ನಡೆತಂಡ ಪುರುಷೋತ್ತಮ ಭಂಡಾರಿ ಅಡ್ಡಿಯರ್ ಮಾತ್ರೆಯಲ್ಲಿ ಎತ್ಕೊಂಡಿರ ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮುಕ್ತೇಸರರ ಶರವು ರಾಘವೇಂದ್ರ ಶಾಸ್ತ್ರಿಲು ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿಡ್ದ ನಟರಾಜರ್ದ ಉದ್ಭವ ಆಯ್ನ ಭರತನಾಟ್ಯ ಶ್ರೇಷ್ಠ ಕಲೆ ಹಿಂದೂ ಸಂಸ್ಕೃತಿನ ಜನಕ್ಲಿಗೆ ತೆರಿಪಾವನ ಪೊರ್ಲುದ ಕಲೆ ಭರತನಾಟ್ಯ ಕದ್ರಿ ನೃತ್ಯ ವಿದ್ಯಾನಿಲಯದ ಇಡೀ ಕುಟುಂಬ ಭರತನಾಟ್ಯಗೂ ಮುಡಿಪು ಮಲ್ತೊಂದುಲ್ಲೆರ ರಾಶಿ ಹೆಗ್ಡೆಗ ಪಾಂಡಿತ್ಯ ಬರಡ್ ದೇವರಿನ ಆಶೀರ್ವಾದ ಪಡೆದು ಟಿಪ್ಪು ಬೈಕ್ಯರ.
ನಾಟ್ಯ ಗುರು ವಿದ್ವಾನ್ UK ಪ್ರವೀಣ್ ರಾಶಿಯರಿಗೆ ಗೆಜ್ಜೆ ಕೊಡ್ದು ಆಶೀರ್ವಾದ ಮಲ್ತಿ ನಡೆದು ಬೊಕ್ಕ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮ ಶುರುವಾಂಡ ಬೆತ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರ ಡಾಕ್ಟರ್ ಎಂ ಮೋಹನ್ ಆಳ್ವ ಗುರುಕಾರ್ಮಿಡ್ ನಡತಿನ ಗುರು ವಂದನ ಲೇಸಿಡ್ ರಾಶಿಯಾರ್ ಹೆಗ್ಡೆರನ ಅಮ್ಮಿರ್ ರಾಜೇಶ್ ಹೆಗ್ಡೆ ಮಾತರೆಲ್ಲ ಎತ್ಕೊಂಡಿರ ರಾಶಿಯಾರ್ ಹೆಗ್ಡೆ ಸುರುತ್ತ ಪಾತಿರ ಪಂಡದ ನಾಟ್ಯ ಕಲ್ಪಾಯಿನ ಗುರುಕ್ಲೆಗ್ ಬರವು ಕಲ್ಪಾಯಿನಕ್ಲೆಗ್ ಅಮ್ಮಿರ್ ಅಪ್ಪೆ ಬೊಕ್ಕ ಪ್ರೋತ್ಸಾಹ ಕೊರ್ನ ಮಾತರೆಗ್ಲ ಸೊಲ್ಮೆ ಸಂದೈರ್ ವಿದ್ವಾನ್ UK ಪ್ರವೀಣ್ ಬಕ ವಿದುಷಿ ಉಷಾ ಪ್ರವೀಣ್ ರೆಗ್ ರಾಶಿ ಹೆಗ್ಡೆ ಗುರುವಂದನೆಲೆ ಕೊಡು ಸಮ್ಮನದ ಮರ್ಯಾದೆ ಮಲ್ತದ ಆಶೀರ್ವಾದ ದೆತ್ತೊಂಡ್ಯರ ಭರತನಾಟ್ಯ ರಂಗ ಪ್ರವೇಶ ಹಿನ್ನೆಲೆ ಸಂಗೀತದ ಮಾತಾ ಕಲಾವಿದರಿಗೆ ಮರ್ಯಾದೆ ಸಂದೈತ ಮಲ್ತೆರ ದೇವಿ ಶೆಟ್ಟಿ ಮೆಮೋರಿಯಲ್ ಡೆಂಟಲ್ ಕಾಲೇಜ್ ಪ್ರಿನ್ಸಿಪಾಲರು ಪ್ರೊಫೆಸರ್ ಡಾಕ್ಟರ್ ಮಿತ್ರ ಎನ್ ಹೆಗ್ಡೆ ಮಲ್ಲಪಿನ್ನರಾದ ಪಾತ್ರದ ರಾಶಿಗೊಂದೊಂಜಿ ಅಮೂಲ್ಯ ಮೈಲುಕಲ್ಲು ಬರವು ಕಲ್ಪನೆ ಒಟ್ಟಿಗೂ ಏತ ಕಠಿಣ ಕೆಲಸ ಮಲ್ತದಲ್ಲಂದ ಭರತನಾಟ್ಯ ಕಾರ್ಯಕ್ರಮದ ಗೊತ್ತಾಪಂಡು ರಾಶಿಗೆ ಮೆಚ್ಚುಗೆ ತೆರಿಪಾವೆಂದು ಪಂಡ್ಯರ ಡಾಕ್ಟರ್ ಎಂ ಮೋಹನ್ ಆಳ್ವೇರ್ ಗುರುಕಾರ್ಮಿದ ಪಾತ್ರ ಪಂಡದಿತ್ತೆ ಪಾಕ ಜನ ಸಂಗೀತ ನಾಟ್ಯ ಪಕ್ಕವಾದ್ಯ ಕಲ್ಪುವೆರ್ ಕಲ್ಪಾದ ಕೊರ್ಪನ ಗುರುಕುಲ್ ಬಕ ಕಲ್ಪನ ಉಮೇದದಕ್ಲು ಇತ್ತೆ ಹೆಚ್ಚು ಜನ ಉಲ್ಲೇರ ರಾಜ್ಯಡು 14 ಸಾರದಾತ ಜನ ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆ ಕೊಲ್ವೇರ್ ಬರವು ಭರತನಾಟ್ಯ ಚಿತ್ರಕಲೆ ಮಾತಿಟ್ಲ ರಾಶಿ ಹೆಗ್ಡೆ ಉಮೇದೆತ್ತೊನ್ನೋ ಪೆರ್ಮೆದ ಸಂಗತಿ ಈ ಉಮೇದಡ್ ದೇವರನ ಅನುಗ್ರಹ ಪಡೆದು ಎಡ್ಡೆಪ್ಪು ಬಯಕೇರ LIC ಒಡಿಪು ವಿಭಾಗದ ಹಿರಿಯ ಮ್ಯಾನೇಜರ್ ಗಣಪತಿ ಭಟ್ ವಿದ್ವಾನ್ ಶರಣ್ ವಿದುಷಿ ನಿಶಿತಾ ಶರಣ್ ರಾಶಿ ಹೆಗ್ಡೆರನ ಅಪ್ಪೆ ಶುಭಾರ್ ಹೆಗ್ಡೆ ಅಜ್ಜಿರ ಅಜ್ಜಿ ಬಂಧುಲು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರ ಪುರುಷೋತ್ತಮ ಭಂಡಾರಿ ಅಡ್ಡಿಯಾರ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ಭರತನಾಟ್ಯ ಒಂದು ಶ್ರೇಷ್ಠ ಕಲೆ. ಅದರ ಉಗಮ ನಟರಾಜನಿಂದ ಆಯಿತು ಅಂತ ಹೇಳಿ ಪ್ರತೀತಿ ನಮ್ಮ ಪುರಾಣಗಳಲ್ಲಿ. ನಟರಾಜನ ತಾಂಡ್ರವೃತ್ಯ ತಾಳ ಮೇಳದಿಂದ ಕೂಡಿದ ಭರತನಾಟ್ಯ ನೋಡಲಿಕ್ಕೆ ಸುಂದರ ಸಹ, ಹಾಗೆಯೇ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಗಳನ್ನು ಹೋಗಿಸಿ ಸಕಾರಾತ್ಮಕ ಕಡೆಗೆ ಕೊಂಡೋಗುವಂಥ ಆ ಹುಡುಗಿಗೆ ಆ ಭರತನಾಟ್ಯ ವಿದ್ಯೆ ಫಲಿಸಲಿ, ಪಾಂಡಿತ್ಯ ಬರಲಿ, ಮುಂದೆ ಉಜ್ವಲ ಭವಿಷ್ಯ ಕೊಡಲಿ ತಂದೆ ತಾವರಿಗೆಲ್ಲ. ಯಾಕಂತ ಹೇಳಿದರೆ ಭರತನಾಟ್ಯ ಒಂದು ವಿಶೇಷ ಕಲೆ. ನಮ್ಮ ಹಿಂದೂ ಸಂಸ್ಕೃತಿಯನ್ನು ಜನರಿಗೆ ತಿಳಿಸುವಂಥ ಸುಂದರ ಕಲೆ. ಅದು ಎಷ್ಟು ಪ್ರಚಾರ ಆಯಿತು ಅಷ್ಟು ಜನರು ಒಳ್ಳೆಯ ಒಂದು ಸಂಸ್ಕಾರಯುಕ್ತ ನಾಡು ಬರ್ತದೆ. There's not many similarities between dental profession and dance is what I thought, but as I saw her dancing, I realized there's lot of similarities between dentistry and dance. There's lot of passion in which she is doing it. The way she was dancing, the passion in which she does it, and the movements, that is the skill, where the mind, heart and the soul needs to be used for emotional expression of those expressions what I saw on her face. In dentistry also, when we work, we have to work with a skill, and even though we have the skill, we have to see that every patient is different, every individual is different, so we have to work with our heart, mind and soul if we have to have success in dentistry. So there is lot of relation between dentistry and dance, and I'm sure as I saw her excelling in the dance, then Rashi will also excel in dentistry, and wishing her all the best. ಇವತ್ತು ನಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಶಾಸ್ತ್ರೀಯವಂತ ಸಂಗೀತ, ನೃತ್ಯ, ಪಕ್ಕವಾದ್ಯವನ್ನು ಕಲಿಯುವುದು, ಇನ್ನು ಬಹಳಷ್ಟು ವಿದ್ಯಾರ್ಥಿಗಳು ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆಗೆ ಕೂತ್ಕೊಳ್ಳುವುದು ಎಲ್ಲವನ್ನೂ ನಾವು ಗಮನಿಸ್ತಾ ಇದ್ದೇವೆ. ನಮ್ಮ ಕಾಲವನ್ನು ತೆಗೆದು ನೋಡಿದರೆ ಈ ಕಾಲದಲ್ಲಿ ಬಹಳಷ್ಟು ಪೋಷಕರು, ಪಾಲಕರು ತಮ್ಮ ಮಕ್ಕಳಿಗೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಈಗಂತೂ ನೋಡಿದರೆ ನಮ್ಮ ಜೂನಿಯರ್ ಸೀನಿಯರ್ ವಿದ್ವತ್ ಎಕ್ಸಾಮ್ಗೆ ಒಂದು 16,000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಇವತ್ತು ಪರೀಕ್ಷೆ ಕೂತ್ಕೊಳ್ಳೋದು. ಆದರೆ ಗಮನಿಸಬೇಕು, ಇದರಲ್ಲಿ ಎಲ್ಲರಿಗೂ ರಂಗ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವೇ ವಿದ್ಯಾರ್ಥಿಗಳು ತಮ್ಮ ಸಾಧನೆಯ ಮುಖಾಂತರ ರಂಗ ಪ್ರವೇಶವನ್ನು ಮಾಡೋದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಕುಡ್ಲ ತಾಲೂಕು ಗುರುಪುರದ ಶ್ರೀ ಚಾಮುಂಡೇಶ್ವರಿ ಸಿದ್ಧಪೀಠದ ಉಗ್ರ ಭೈರವಿ ಪ್ರತಿಷ್ಠಾ ವರ್ಧಂತಿ ಮಲ್ಲ ಉಚ್ಚಯ ಐತಾರ ನಡತಂಡ ಕಾಂಡೆ ಸಂಡಿಕೈಯಾಗ ಮಧ್ಯಾಹ್ನ ಉಗ್ರ ಭೈರವಿ ಮಹಾಪೂಜೆ ನಡಪಾಯಿರು. ಕುಡ್ಲ ತಾಲೂಕು ಗುರುಪುರದ ಶ್ರೀ ಚಾಮುಂಡೇಶ್ವರಿ ಸಿದ್ಧಪೀಠದ ಉಗ್ರ ಭೈರವಿ ಪ್ರತಿಷ್ಠಾ ವರ್ಧಂತಿ ಮಲ್ಲ ಉಚ್ಚಯ ಐತಾರ ಅಟ್ಟಣೆ ಮಲ್ತದಿತ್ತರ ಪುಲ್ಯ ಕಾಂಡೆ ಧಾರ್ಮಿಕ ವಿಧಿ ವಿಧಾನಗಳನ್ನು ಕರೀತದ ಚಂಡಿಕಾಯಾಗ ಶುರುವಾಂಡ ಮಧ್ಯಾಹ್ನ ತುಂಬಿ ಯಾಗದ ಪೂರ್ಣಾಹುತಿ ಆಂಡ ಮಧ್ಯಾಹ್ನ ಉಗ್ರ ಭೈರವಿ ಮಹಾಪೂಜೆ ಮಲ್ತಿರು. ಊರದ ಬಕ್ಕ ಸುತ್ತಮುತ್ತದ ಊರ್ಲಿನ ಭಕ್ತರು ಶ್ರೀ ಚಾಮುಂಡೇಶ್ವರಿ ಸಿದ್ಧಪೀಠ
ಗುರುಪುರದ ಆಡಳಿತ ಸಮಿತಿದಕ್ಕಲು ಈ ಪೊರ್ತುಡಿತದ ಶ್ರೀ ಚಾಮುಂಡೇಶ್ವರಿ ಬೊಕ್ಕ ಉಗ್ರ ಭೈರವಿನ ಇಂಬು ನಟ್ಟೊಂದು ಪ್ರಸಾದ ದಿತ್ತೊಂಡ್ಯರ ಮಧ್ಯಾಹ್ನ ನುಪ್ಪು ಪ್ರಸಾದ ಅಟ್ಟಣೆ ಅದಿತ್ತಂಡ ಕಾಂಡಿರ್ದು ಮಧ್ಯಾಹ್ನ ಮುಟ್ಟ ವಿಶೇಷ ಕಾರ್ಯಕ್ರಮ ಟೀಮ್ ಬನ್ವಾರಿದ ನಿಲೆಟ್ಟು ಕುಮಾರಿ ಅದಿತಿ ಕಾಣಿಕ ಬೊಕ್ಕ ಕೂಟದಕ್ಕಿಡ್ದು ಭಜನಾ ನಾದಾಮೃತ ಕಾರ್ಯಕ್ರಮ ಮೂಡ್ದು ಬತ್ತಂಡ ಯೋಗಿ ಮನಿಗೆ ಬಂದ ಶ್ರೀ ಗುರು ರೇವ ಮನಿಗೆ ಬಂದ ಯೋಗಿ ಮನಿಗೆ ಬಂದ ಯುವವಾಹಿನಿ ಪೆರ್ಮಂಕಿ ಘಟಕದ ನೆಲೆಟ ಐತಾರ ಪೆರ್ಮಂಕಿ ವಿಶಾಲ್ ಗಾರ್ಡನ್ ಗೆಜ್ಜೆಗೆರಿ ಮೇಳೊಡ್ದು ಕಲ್ಕುಡ ಕಲ್ಲುಟ್ಟಿ ದೈವಲೆನ ಕಾಣಿಕದ ನಾಗರತಿ ಪ್ರಸಂಗದ ಆಟ ನಡತಂಡ ಈ ಪೊರ್ತುಡು ಸಮಾಜ ಸಾಧಕರ ಶೈಲೇಂದ್ರ ವೈ ಸುವರ್ಣರೆಗ್ ಸಮ್ಮಾನದ ಮರ್ಯಾದೆ ಮಲ್ತೆರ ಕುಡ್ಲ ತಾಲೂಕು ಗುರುಪುರ ಪೆರ್ಮಂಕಿದ ಯುವವಾಹಿನಿ ಘಟಕದ ನಿಲೆಟ ಐತಾರ ಪೆರ್ಮಂಕಿ ವಿಶಾಲ್ ಗಾರ್ಡನ್ ಬಯಲಾಟ ಅಟ್ಟಣೆ ಮಲ್ತದಿತ್ತೆರ ಆದಿ ತುಮಾವತಿ ದೇವೈದ್ಯದಿ ಕೃಪಾ ಪುಷಿತ ಯಕ್ಷಗಾನ ಮಂಡಳಿ ಮೂಲಸ್ಥಾನ ಗೆಜ್ಜೆಗೆರಿ ಮೇಳದಕ್ಲಿಡ್ದು ಕಲ್ಲುಟ್ಟಿ ಕಲ್ಕುಡ ದೈವಲೆನ ಕಾಣಿಕದ ಜವನ ನಾಗರತಿ ಪ್ರಸಂಗದ ಆಟ ನಡತಂಡ ಚೌಕಿ ಪೂಜೆ ಕರೆತದ ಕಲಾವಿದರಿಗೆ ಸೇವಾ ಕಡತಲೆಗೆ ಪ್ರಸಾದ ಕುರಿತು ಆಟ ಸುರುವಾಂಡ ಸಮಾಜದವರಿ ಸಾಧಕರಾದ ಪುನಃ ಮಸಾಲಾ ಸಂಸ್ಥೆ ಬೊಕ ವಿಶಾಲ್ ಗಾರ್ಡನ್ ಪೆರ್ಮಂಕಿದ ಯಜಮಾನ್ಯರ ಶೈಲೇಂದ್ರ ವೈ ಸುವರ್ಣ ಮೇರೆಗೆ ರಂಗಸ್ಥಳ ಸಮ್ಮನದ ಮರ್ಯಾದೆ ಮಲ್ತೆರು ಉಸಾರಿ ಜಾಂದೆ ಉಪ್ಪುನ ಒಂಜಿ ಕುಟುಂಬದಕ್ಲಿಗ ಮರ್ದದ ಖರ್ಚಿಗೆ ಪಣವು ಸಾಯ ಪಟ್ಟಿಯರು ಇವು ವಾಹಿನಿ ಕೇಂದ್ರ ಸಮಿತಿದ ಗುರ್ಕಾರ್ಯರು ಅಶೋಕ್ ಕುಮಾರ್ ಪಡ್ಪು ಈ ಪುರ್ತುಡು ಪಾತ್ರಿಡ್ದು ಹಿರಿಯರನ್ನು ಗುರ್ತ ಮಲ್ತದ ಸಮ್ಮನದ ಮರ್ಯಾದೆ ಮಲ್ತದ ಅರೆಡ್ದು ನನ್ಲಾತ ಸಮಾಜ ಸೇವೆ ನಡಪಡು ಇವು ವಾಹಿನಿ ಕೇಂದ್ರ ಸಮಿತಿ ಎಡ್ಡೆಪ್ಪು ಬೈಕೊಂದುಂಡು ಈ ಆಟ ನಡಪಾದ ಒರಿನ ಕಾಸನು ಸಮಾಜದ ಬಡವೇರ್ನ ಏಳಿಗೆಗೆ ಗಳಿಸೊಂದಿಲ್ಲ ಅಂದು ಪಂಡ್ಯರು ಯುವ ವಾಹಿನಿ ಪೆರ್ಮಂಕಿ ಘಟಕದ ಗುರ್ಕಾರ್ಯರು ಶಶಿಕುಮಾರ್ ಯುವ ವಾಹಿನಿ ಕೇಂದ್ರ ಸಮಿತಿದ ದುಂಬುದ ಗುರ್ಕಾರ್ಯರು ಹರೀಶ್ ಕೆ ಪೂಜಾರಿ ಸುದರ್ಶನ ಶೆಟ್ಟಿ ಪೆರ್ಮಂಕಿ ಶ್ರೀನಾಥ್ ಪೆರ್ಮಂಕಿ ಘಟಕದ ಪದಾಧಿಕಾರಿ ಪೊರ್ತುಡಿದ್ದರು ಊರು ಬೊಕ ಸುತ್ತಮುತ್ತದ ಊರ್ಲಿನ ಆಟದ ಅಭಿಮಾನಿಲು ಗೆಜ್ಜೆಗೆರೆ ಕ್ಷೇತ್ರ ಮೂಲಸ್ಥಾನದ ಭಕ್ತರು ಯುವ ವಾಹಿನಿ ಪೆರ್ಮಂಕಿ ಘಟಕದ ಮಾತಾ ಸದಸ್ಯರು ಮೇಳದ ದೇವರನ್ನ ಪ್ರಸಾದದೆತ್ತೊಂದು ನಾಗರತಿ ಆಟ ತುಯ್ಯರು ಸಮಾನತೆ ಬೋಡು ಒಂದು ತೆರಿ ನಕಲು ಬಂಡೇರು ಅಣ್ಣ ಒಂಜಿ ಸೇನಿಯಾನು ಪನ್ಪೆ ಅಕ್ಕಸಡು ನೇಸರ ದೇವರು ಪುಟ್ಟಿರು ಕೆಸರುಡು ಒಂಜಿ ಕಮಲ ಪುಟ್ಟುಂಡು ಆ ಬೊರ್ತುಡು ನೇಸರ ದೇವರು ಉದಿತದಾನಗ ಕಮಲ ಅರಳುಜಿ ಅಪ್ಪಗಂಡ ಕೆಸರುಡಿಪ್ಪುನ ಕಮಲ ಬಂಡದು ನೇಸರ ದೇವರು ಉದಿಪನೆ ಇಪ್ಪೇರ ಅಪ್ಪ ಅರಳನೆ ಇಪ್ಪುಂಡ ಐಕೊಂಜಿ ರೀತಿದ ಬಾಂಧವ್ಯ ಅವನ ಪುನಃ ಇಪ್ಪುಂಡು ಗುಡಿ ಬಾಗಿ ನಮ್ಮ ಕಾಪಿನ ಚಿರ ಸೇವೆ ಇನಿ ಕಾಣಗ ಉಂತಡ ದಾಯಕ ಉಂತಡ ದಾಯಕ ಉಂತಡ ಅಮ್ಮಸರಗ ಕಡಿಬಿಡಿಟ್ಟು ರಟ್ಟೆ ಜೋಕ್ಲೆಲ್ಲ ಆರಾಧಿ ತರ್ಕೊಂಡು ಬಂದನ ಮುಂಜಿ ಬಾಲೆ ತೊಟ್ಟಿಲ್ಲೇ ಬಾಜಿ
ಗಿಂಚಿನ ಪರಿಸ್ಥಿತಿ ಬರ್ಪುಣವು ಪಂಪಿನವೇ ಕಥಂಕ ಸಾರಾಂಶ ಈ ಒಂಜಿ ಸಮಾಜಗ್ ಕೊಡುಗೆ ಕೊರ್ನಂಚಿನ ಹಿರಿಯರು ನಮ್ಮ ಗುರುತಿಸವಡು ಆರ್ನ ಸೇವೆ ನನ್ನ ದುಂಬುದ ಪೀಳಿಗೆಗಳು ಒಂಜಿ ದಾರಿದೀಪ ಅವಡು ಮಾರ್ಗದರ್ಶನ ಆವಡು ಪಂಪಿನ ಒಂಜಿ ನೆಲೆಟ್ ಸನ್ಮಾನ ಕಾರ್ಯಕ್ರಮನು ಈ ಘಟಕದ ಮೂಲಕ ನೆರವೇರಿಸದ ಸನ್ಮಾನ ಸ್ವೀಕಾರ ಮಂತನಂಚಿನ ಶೈಲೇಂದ್ರ ಸುವರ್ಣೇರ್ನ ಆ ಒಂಜಿ ಸಾಮಾಜಿಕ ಕಳಕಳಿ ಸಾಮಾಜಿಕ ಸೇವೆ ನನ್ನ ದುಂಬುದ ದಿನೊಟ್ಲ ಅವು ನಿರಂತರವಾದಿಪ್ಪಡು ಹಿರಿಯರ್ನಕ್ಲೊಂಜಿ ಪಾತೆರೊಂಡು ಸಂಘಟನೆದ ಕಲ್ಯಾಣ ಒಂಜಿ ಗುರಿ ಎಂಚಬೋಡುಂದಿಕೆಂಡ ಸಮಾಜದ ತುತ್ತ ತೂದಿಟ್ಟಿತ್ತಿನಂಚಿನ ವ್ಯಕ್ತಿನ ಕಲ್ಯಾಣ ದಿಪ್ಪರ ಬಲ್ಲಿ ಆಯ್ತ ಬದಲಿಗೆ ಸಮಾಜದ ಕಟ್ಟ ಕಡೆಟ್ಟು ಇಪ್ಪುನಂಚಿನ ವ್ಯಕ್ತಿನ ಕಲ್ಯಾಣ ಆವಡುವುದು. ಚೇಳಾಯರ್ ಕಂಡಿಗೆ ಧರ್ಮರ ಸುಳ್ಳಯ್ಯ ದೈವಸ್ಥಾನದ ಕಂಡೇವುದ ಆಯನುಡು ಸಂಕ್ರಾಂತಿದ ಮನದಾನಿ ಬಾಕಿ ಮಾರ್ಕಂಡು ಚೆಂಡು ಜಾರಂದಯ ಬಂಟ ಕೊಡಮಂದಾಯ ದೈವಲೆಗ್ ಜೋಡಿ ನೇಮ ನಡತಂಡು. ಎರ್ಮಾಳು ಜಪ್ಪು ಕಂಡೇವು ಅಡಿಪು ಪನ್ಪುನ ನಂಬೋಲಿಗೆದ ಪಾತೆರಗು ಸಂದಿದಿನ ಚೇಳಾಯರ್ ಕಂಡಿಗೆ ಧರ್ಮರ ಸುಳ್ಳಯ್ಯ ದೈವಸ್ಥಾನದ ಕಂಡೇವುದಾಯನ ಸಂಕ್ರಾಂತಿ ದಾನಿ ರಾತ್ರಿ ಕೊಡಿ ಎಡ್ದು ಶುರುವಾದ ಮನದಾನಿ ಸಿಂಗಡದಾನಿ ಶನಿವಾರ ಬೇತೆ ಬೇತೆ ದೈವಲೆಗ್ ನೇಮ ನಡತಂಡ ಬಯ್ಯಗ್ ಬಾಕಿಮಾರ್ ಕಂಡುಡು ಚೆಂಡು ಐಡ್ದು ಬೊಕ್ಕ ಜಾರಂದಾಯ ಬಂಟ ಕೊಡಮಂದಾಯ ದೈವಲೆಗ್ ಜೋಡಿ ನೇಮ ನಡತಂಡ ಬಾಕಿಲು ದಾಂತಿ ಕೋರ್ದಬ್ಬು ದೈವಸ್ಥಾನದ ಕೋರ್ದಬ್ಬು ಬೊಕ್ಕ ಜುಮಾದಿ ದೈವಲೆನ ಭೇಟಿ ರಾತ್ರಿ ಉಳ್ಳಾಯ ಬೊಕ್ಕ ಪರಿವಾರ ದೈವಲೆಗ್ ಸಾಮೂಹಿಕ ಪೂತ ಪೂಜೆ ಕೊಡ್ದು ಕಂಡೇವುದಾಯನುಡು ಕುಡಿಚಾಯರು ಊರು ಪರ ಊರ್ಲೆನ ಭಕ್ತಿರಿ ಪುಣ್ಯ ಕಾರ್ಯಡು ಪಾಲ್ದು ತಂದು ನೇಮ ತುದ್ದು ಬೂಲಿಯದೆ ತೊಂಡೆರ ಧರ್ಮರಸ ಉಳ್ಳಾಯ ದೈವಸ್ಥಾನದ ಮರ್ಯಾದೆ ಗುರ್ಕಾರ್ಯರು ತೋಕುರು ಗುತ್ತು ಉದಯಕುಮಾರ್ ಶೆಟ್ಟಿ ಗುರ್ಕಾರ್ಯರು ಕಂಡಿಗೆ ಬುಡು ದಯಾನಂದ ಬಿ ಶೆಟ್ಟಿ ಕಾರ್ಯಂತಿರ ಚರಣ್ ಕುಮಾರ್ ಪಣವದ ಗುರ್ಕಾರ್ಯರು ಸುಧಾಕರ ಪಿ ಶೆಟ್ಟಿ ಆಡಳಿತ ಸಮಿತಿದ ಮಾತಾ ಪದಾಧಿಕಾರಿಗಳು ಸದಸ್ಯರು ಬೊಕ್ಕ ನಾಗರಾಜ ಭಟ್ರ ಚಾವಡಿ ಹಳೆಯಂಗಡಿ ರಂಗನಾಥ ಭಟ್ ಕಂಡಿಗೆ ಬೂಡು ಮನೆತನ ಚೇಳಾಯರ್ ಗುತ್ತು ಮೇಗಿನ ಗುತ್ತು ಜಾತ್ರೆ ಗುತ್ತು ಅಂಬಡಿ ಗುರಿ ಮನೆತನ ಮುಕ್ಕ ಮಿತ್ರಪಟ್ನ ಮಗುವೀರ ಸಮಿತಿ ಬೊಕ್ಕ ಗುರಿ ಕಾರ್ಯರು ಈ ಪುರ್ತುಡಿತ್ತರ ಪತ್ತನಾಜದಾನಿ ಮೇ 25 ಸೋಮವಾರ ರಾತ್ರಿ ಕಲ್ಕುಡು ಬೊಕ್ಕ ಪರಿವಾರ ದೈವಲಿಗ ನೇಮ ನಡಪರೆ ಉಂಡು. ವಿಶ್ವ ಹಿಂದೂ ಪರಿಷತ್ ಕುಡ್ಲ ಜಿಲ್ಲೆದ ಧರ್ಮ ಪ್ರಸಾರ ಬೊಕ್ಕ ಸಾಮಾಜಿಕ ಸಮರಸತಾ ವಿಭಾಗದ ನೆಲೆಟ್ ಕುಡ್ಲದ ಉರ್ವ ಚಿಲಿಂಬಿಗುಡ್ಡೆದ ಉಪೇಕ್ಷಿತ ಬಂಧುಲೆನ ವಸತಿಡ್ ಚಿತ್ರಾಪುರ ಸ್ವಾಮೀಜಿರಡ್ದು ಸಂತೆರನ ಪಾದಯಾತ್ರೆ ಕಾರ್ಯಕ್ರಮ ನಡೆತಂಡ. ವಿಶ್ವ ಹಿಂದೂ ಪರಿಷತ್ ಕುಡ್ಲ ಜಿಲ್ಲೆದ ಧರ್ಮ ಪ್ರಸಾರ ಬೊಕ್ಕ ಸಾಮಾಜಿಕ ಸಮರಸತ ವಿಭಾಗದ ನೆಲೆಟ್ ಕುಡ್ಲದ ಉರುವ ಚಿಲಿಂಬಿಗುಡ್ಡದ ಉಪೇಕ್ಷಿತ ಬಂಧುಲೆನ ವಸತಿಡ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿರಡ್ದು ಸಂತೆರನ ಪಾದಯಾತ್ರೆ ಕಾರ್ಯಕ್ರಮ ನಡೆತಂಡ. ಸ್ವಾಮೀಜಿರು 10 ಹೆಚ್ಚ ಉಪೇಕ್ಷಿತ ಬಂಧುಲೆನ ಇಲ್ಲಡೆಪುದು ಧರ್ಮ ಪಾಲನೆ ಬೊಕ್ಕ ರಕ್ಷಣದ ಮಹತ್ವ ತೆರಿಪಾಯರ್ ಉರುವ ಚಿಲಿಂಬಿಗುಡ್ಡದ ಶ್ರೀರಾಮಂಜನೇಯ ಭಜನಾ ಮಂದಿರಡು ಸ್ವಾಮೀಜಿರೆಗ್ ಮರ್ಯಾದೆ ಸಂದೈತ ಮಲ್ತೆರ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರುಕಾರ್ಯರು HK ಪುರುಷೋತ್ತಮ, ಪರಿಷತ್ತದ ಜಿಲ್ಲಾ ನಾಯಕರು ಗುರುಪ್ರಸಾದ್ ಕಡಂಬಾರ್, ಜಯರಾಮ ಆಚಾರ್ಯ ಈ ಪೊರ್ತುಡಿತ್ತರ. శ్రీరామచంద్ర భగవానికి
ಇಡೀಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಏತೆ ಪುರ್ತುಗ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು